ಇಂದು ದೇಶದಾದ್ಯಂತ ಕೊರೋನಾದಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕೆಲವೊಂದು ಕಸುಬುಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಕಲಾವಿದರ ಬದುಕು ಇಂದು ಹೀನಾಯವಾಗಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಬರುತ್ತಿದೆ. ಅದರ ಅಂಗವಾಗಿ ಪ್ರತಿ ವರ್ಷವೂ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಿದ್ದ ಕಲಾವಿದರು ಇಂದು ಕೊರೋನಾದಿಂದಾಗಿ ಹೀನಾಯ ಬದುಕನ್ನ ಬದುಕುತ್ತಿದ್ದಾರೆ. ಕಾರಣ, ಕಳೆದ 2 ವರ್ಷಗಳಿಂದ ಕೊರೋನಾ ಎದುರಿಸಿದ್ದು ಗಣೇಶ ಮೂರ್ತಿಗಳನ್ನ ಮಾಡಿ ಮಾರಾಟ ಮಾಡುತ್ತಿದ್ದ ಕಲಾವಿದರು ವ್ಯಾಪಾರವಿಲ್ಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ಬೈರಾಪುರದಲ್ಲಿ ಕಳೆದ 40 ವರ್ಷಗಳಿಂದ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಲಂಕೇಶ್ ರವರು ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ಇಂತಹ ನೂರಾರು ಕಲಾವಿದರ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದು, ಇದನ್ನೇ ನಂಬಿ ಜೀವಿಸುವ ಕಲಾವಿದರು ಏನು ಮಾಡಬೇಕು ಎಂಬ ಪ್ರಶ್ನೆ ನಮ್ಮ ಮುಂದಿದೆ. ಇದನ್ನು ಅರಿತ ಸರ್ಕಾರ ಈಗಲಾದರೂ ಮನಸ್ಸು ಮಾಡಿ ಕೊರೋನಾ ನಿಯಮಾನುಸಾರ ಗಣಪತಿ ಪ್ರತಿಷ್ಠಾಪನೆ ಮಾಡಲು ಅನುಮತಿ ನೀಡಬೇಕು ಮತ್ತು ಇಂತಹ ಕಲಾವಿದರಿಗೆ ಸಹಕಾರ ಮಾಡಬೇಕು, ಪ್ರೋತ್ಸಾಹಿಸಬೇಕು ಎನ್ನುವುದೇ ನಮ್ಮ ಆಶಯ. ಸುಮಾರು 40 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ವ್ಯಾಪಾರ ಸರ್ ಈಗ ಮುಂಚೆ ಪರವಾಗಿಲ್ಲ. ಈ ಕಳೆದ 2 ವರ್ಷದಿಂದ ಕೊರೋನಾ ಬಂದು ಅದರಿಂದ ನಮಗೆ ಬಿಸ್ನೆಸ್ ಡಲ್ ಆಗಿದೆ. ಮತ್ತೆ ನಮ್ಮ ಬಡ ಕಲಾವಿದರಿಗೆ ಸರ್ಕಾರದಿಂದ ನಾವು ಸಹಾಯ ಮಾಡಬೇಕು. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಸರ್ಕಾರದ ಅನುಸಾರವಾಗಿ ಗಣಪತಿಯನ್ನ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಸರ್. ಸರ್ಕಾರ ಅನುಸಾರವಾಗಿ ಗಣಪತಿಯನ್ನ ನಾವು ಗಣಪತಿ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ. ಬಂದಂಥ ಕಸ್ಟಮರ್ಸ್ಗೂ ನಾವು ಹೇಳ್ತೀವಿ, ಈ ಸರ್ಕಾರದ ಅನುಸಾರವಾಗಿ ಕೋವಿಡ್ ನೀವು ಮಾಡೋದಕ್ಕೆ ಮಾಡಿ ಅಂತ ನಾವರೆಗೂ ಸಲಹೆ ಕೊಟ್ಟು ಇದು ಮಾಡಿಸ್ತೀವಿ. ನಾವು ಮಣ್ಣಿನಲ್ಲೇ ಮೂರ್ತಿ ವಿಗ್ರಹ ಮಾಡೋದು. ಮತ್ತು ಏನಪ್ಪ ಅಂದರೆ ನಮಗೆ ನಾವು ಮಾಡಬೇಕಾದ್ರೆಲ್ಲ ಫುಲ್ಲು ವಾಟರ್ ಪ್ರೂಫ್ ಬಣ್ಣ ಮಣ್ಣಲ್ಲೇ ಇಟ್ಟರೆ ಒಂದು ಗಂಟೆಗೆ ಬಂದು ಕರ್ಕೋಬೇಕು ನೀರು. ಮತ್ತು POP ಗಣಪತಿ ಆಗಲಿ ಬೇರೆ ಗಣಪತಿ ಆಗಲಿ ನಾವು ಯಾವುದು ಮಾಡಿಲ್ಲ, ಇಲ್ಲಿವರೆಗೆ ಮುಂದಕ್ಕೂ ಮಾಡ್ತಾ ಇಲ್ಲ. ಶುದ್ಧ ಮಣ್ಣಿನಿಂದ ನಾವೇ ತಗೊಂಬಂದು ಸ್ವಂತ ನಾವೇ 40 ವರ್ಷದಿಂದ ತಯಾರು ಮಾಡಿ 2 ವರ್ಷದಿಂದ ನಮ್ಮ ಕೊರೋನಾದಿಂದ ನಮಗೆ ನಮ್ಮ ಇದಕ್ಕೆ ಸಂಕಷ್ಟ ಬಂದಿದೆ. ಸರ್ಕಾರದಿಂದ ನೀವು ಒಂದು ಪರ್ಮಿಷನ್ ಕೊಟ್ಟರೆ ಗಣಪತಿನ ನೀವು ಮಡಗೋದಕ್ಕೆ ಸರ್ಕಾರದ ಇದರ ಅನುಸಾರವಾಗಿ ಕೊಯ್ದ ಅನುಸಾರವಾಗಿ ಗಣಪತಿಯಿಂದ ನಾವು ಮಾಡೋದಕ್ಕೆ ಅವಕಾಶ ಕೊಡೋದು 3 ದಿವಸಕ್ಕೆ ನಮಗೆ ವಾರ ಆಗುತ್ತೆ. ಇದರ ಅನುಕೂಲ